ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ವಿಭಿನ್ನ ರೀತಿಯಾದಂಥ ಡಿಶ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ರವೀನಾ ಅವರು. ಇವರು ಯಾವ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ಎಸ್, ವೆಲ್ಕಮ್ ಟು ದ ಶೋ ರವೀನಾ. ಥ್ಯಾಂಕ್ ಯು ಮ್ಯಾಮ್. ಎಸ್, ಯಾವ ಅಡುಗೆ ಮಾಡ್ತಾ ಇದ್ದೀರಿ ನಮಗೆ? ಇವತ್ತು ನಾನು ಪ್ರಾನ್ಸ್ ಬಿರಿಯಾನಿ ಮತ್ತು ಗೆಣಸಿನ ಉಪ್ಪುಕರಿ ಮಾಡೋದು. ಗೆಣಸಿನ ಉಪ್ಪುಕರಿ, ಒಂದು ನಾನ್ ವೆಜ್ ಒಂದು ವೆಜ್. ಹೌದು. ಸೊ ಸೀ ಫುಡ್ಡಿಂದ. ಹೌದು. ಪ್ರಾನ್ಸ್ ಬಿರಿಯಾನಿ. ಸೊ ಮಧ್ಯಾಹ್ನ ಊಟಕ್ಕೆ ಸೂಪರ್ಬ್ ಆಗಿರುತ್ತೆ ಈಗ ಇದು, ಅಲ್ವಾ? ಸೊ ಬೇಗ ಬೇಗ ಮಾಡ್ಕೊಳ್ಳಿ, ಬೇಗ ಬೇಗ ಊಟ ಮಾಡೋಣ ಆಮೇಲೆ. ಸ್ಟಾರ್ಟ್. ಸೊ ಫಸ್ಟ್ ಒಂದು ಕುಕ್ಕರ್ ಇಡುವ. ಓಕೆ, ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಕಿಚನಲ್ಲಿ, ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಮತ್ತು ಸ್ವಲ್ಪ ಗರಂ ಮಸಾಲೆಯನ್ನು ಹಾಕೋದಕ್ಕೆ. ಖಡಾ ಗರಂ ಮಸಾಲ, ಚಕ್ಕೆ, ಲವಂಗ, ಏಲಕ್ಕಿ. ಸೊ ಇದೀಗ ಈರುಳ್ಳಿಯನ್ನು ಹಾಕ್ತೇನೆ. ಡನ್. ನಿಮಗೆ ಸೀ ಫುಡ್ ಜಾಸ್ತಿ ಇಷ್ಟನಾ ಚಿಕನ್? ಸೀ ಫುಡ್. ಸೀ ಫುಡ್, ಹೌದು. ಎಷ್ಟು ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕಾ? ಹೌದು, ಇದು ಬ್ರೌನ್ ಆಗುವವರೆಗೂ. ಈಗ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕುವ. ಕ್ಯಾಪ್ಸಿಕಮ್. ಇದು ನಿಮ್ಮ ವರ್ಷನ್ದ? ಯಾರು ಹೇಳಿಕೊಟ್ಟಿದ್ದು? ನನ್ನ ವರ್ಷನ್. ಹಿಂದೆ ಓನ್ ವರ್ಷನ್. ಹೌದು. ಈಗ ನಾನು ಪ್ರಾನ್ಸನ್ನು ಮ್ಯಾರಿನೇಟ್ ಮಾಡಿ ತಂದಿದ್ದೇನೆ. ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್, ಜೀರಾ ಪೌಡರ್ ಹಾಕಿ ಮ್ಯಾರಿನೇಟ್ ಮಾಡಿ ತಂದಿದ್ದೇನೆ. ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್ ಅಂದರೆ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ. ಹೌದು. ಮತ್ತೆ ಅಷ್ಟೊಂದು ಸ್ವಲ್ಪ ಉಪ್ಪು. ಸೊ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಟೇಸ್ಟ್ ಪೂರ್ತಿಯಾಗಿ ಹೀರ್ಕೊಳ್ಳುತ್ತಲ್ಲ? ಹೌದು. ಸ್ವಲ್ಪ ಅರಿಶಿನ, ಮತ್ತು ಸ್ವಲ್ಪ ಬಿರಿಯಾನಿ ಮಸಾಲ, ಬಿರಿಯಾನಿದು. ಓಕೆ. ಇದು ಪೂರ್ತಿ ಫ್ರೈ ಆಗೋ ಅಂದರೆ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಬೇಕಾ ಹೇಗೆ? ಇಲ್ಲ, ಸ್ವಲ್ಪ ಪಾರ್ಷಿಯಲ್. ಮತ್ತು ಇದಕ್ಕೆ ಈಗ ದಹಿಯನ್ನು ಹಾಕುವ, ಕರ್ಡ್. ಸೊ ಹುಳಿಗೆ ಅಲ್ಲ? ಇನ್ನೊಂದು ಹೇಳ ರವೀನಾ,
ಹೌದು. ನಾವು ಕರ್ಡ್ ಹಾಕ್ತೇವಲ್ವಾ, ಅದನ್ನು ಚೆನ್ನಾಗಿ ವಿಪ್ ಮಾಡಿ ಹಾಕ್ಕೊಂಡ್ರೆ ನಿಮ್ಗೆ ಈ ಥರ ಒಡೆದಾಗಿ ಬರೋದಿಲ್ಲ. ಓಕೆ, ಸೊ ಚೆನ್ನಾಗಿ ವಿಪ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ. ನಾವು ಏನೇ ಬಿರಿಯಾನಿ ಇದಕ್ಕೆಲ್ಲ ಮಾಡುವಾಗ ಹಾಗೆ ಮಾಡಿ ನೋಡಿ, ನಿಮಗೆ ಆ ಕ್ರೀಮಿ ಟೆಕ್ಸ್ಚರ್ ಹಾಗೇ ಇರುತ್ತೆ. ಹೌದು. ಈಗ ರೈಸನ್ನು ಹಾಕುವ. ಓ ಎಸ್. ಸೊ ಬಿರಿಯಾನಿ ಈ ಥರ ಕುಕ್ಕರಲ್ಲಿ ಮಾಡ್ಕೊಳ್ಳೋದು ತುಂಬ ಸುಲಭ ಅಲ್ಲ, ಒಂದಾದ್ಮೇಲೆ ಒಂದು ಮತ್ತೆ ಅದರಲ್ಲೇ ಬೇಯಿಸ್ಕೊಂಡ್ರೆ ಆಯಿತು. ಹೌದು. ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಉಂಟು, ಅದನ್ನ ಮೇಲಿಂದ ಹಾಕ್ತೇನೆ. ಮತ್ತು ಸ್ವಲ್ಪ ಲಿಂಬೆ. ಓಕೆ. ಸೊ ಮೊಸರು ಹಾಕ್ಕೊಂಡಿದ್ದೀರಲ್ಲ, ಮತ್ತೆ ಪುನಃ ಬೇಕಾಗುತ್ತಾ? ಹೌದು, ಸ್ವಲ್ಪ ಹುಳಿಗೆ. ಪ್ರಾನ್ಸ್ ಯೂಶಲಿ ಸ್ವೀಟ್ ಅಲ್ಲ. ಇದನ್ನೀಗ ಮುಚ್ಚುವ. ಸೊ ನೀರೇನು ಹಾಕ್ಕೊಳ್ಬೇಕಾ ಇದಕ್ಕೆ? ಸಾಲ್ಟ್ ಸ್ವಲ್ಪ. ಸ್ವಲ್ಪ ನೀರು ಹಾಕಬೇಕಾ? ಹಾಂ, ಸ್ವಲ್ಪ ಹಾಕುವ. ನಾನೇ ಹಾಕ್ಲಾ ಅಂದಾಜಲ್ಲಿ? ಹಾಂ. ಸೊ ಒಂದೇನಾದ್ರೂ ಈ ಕಡೆ ಇದನ್ನು ಕುಕ್ಕರಲ್ಲಿ ಹಾಗೆ ಮಾಡಿ ಇಟ್ಕೊಳ್ತಾ ಇದ್ರೆ ಇನ್ನೊಂದು ಸೈಡ್ ಇನ್ನೊಂದು ಡಿಶ್ ರೆಡಿಯಾಗಿ ಮಾಡ್ಕೊಳ್ಬೋದು. ಹೌದಲ್ವಾ? ಸೊ ಲಿಡ್ ಇಟ್ಕೊಳ್ಳ? ಹೌದು. ಎಷ್ಟು ವಿಸಿಲ್ ಬರಬೇಕಾಗತ್ತೆ? ಒಂದು ವಿಸಿಲ್. ಒಂದು ವಿಸಿಲ್ ಸಾಕು. ಸೊ ಒಂದು ವಿಸಿಲ್ ಬಂದರೆ ಪ್ರಾನ್ಸ್ ಬಿರಿಯಾನಿ ಇಸ್ ರೆಡಿ. ಹೌದು, ಚಟ್ಪಟ್ ಪ್ರಾನ್ಸ್ ಬಿರಿಯಾನಿ. ಸೊ ಕುಕ್ಕಿಂಗ್ ಇಷ್ಟ, ಅದರಲ್ಲೂ ಕೂಡ ನಿಮಗೆ ನಾನ್ ವೆಜ್ಜಲ್ಲೂ ಕೂಡ ಸೀ ಫುಡ್ ಬೇರೆ ಯಾವುದೆಲ್ಲ ಟ್ರೈ ಮಾಡಿದಿರಿ? ಓಕೆ, ಸೀ ಫುಡಲ್ಲಿ ನಾವು ಇದು ಮಸಾಲ ಫ್ರೈ ಮಾಡ್ತೇವಲ್ಲ, ಅದರಲ್ಲಿ ಅಂಜಲ್, ಬಂಗುಡೆ ಮತ್ತು ಕೊಡ್ಡೆ ಇದೆಲ್ಲ ಟ್ರೈ ಮಾಡಿದಿರಿ. ಹೌದು. ಸೊ ಇನ್ನೊಂದು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಹೇಳ್ತೀನಿ, ಯಾವುದು ಗೊತ್ತಾ? ಗಾದ್ರೆ ಅವರ ಪ್ರೀಮಿಯಂ ಸೀ ಫುಡ್ ಇದೆ. ಸೊ ನೀವು ಈಗ ಪ್ರಾನ್ಸ್ ಬಿರಿಯಾನಿ ಇದನ್ನು ಮಾಡ್ತಾ ಇದ್ದೀರಿ. ಸೊ ನಿಮ್ಗೆ ಆ್ಯಸ್ ಇಟ್ ಈಸ್ ರಾ ಇದು ಪ್ರಾನ್ಸ್ ಹಾಗೇ ಕ್ಲೀನ್ಡ್ ಎಲ್ಲ ಅದರ ವೇನ್ಸ್ ಎಲ್ಲ ತೆಗೆದು ನೀಟಾಗಿ ಪ್ಯಾಕ್ ಆಗಿ ಕೂಡ ಸಿಗುತ್ತೆ. ಸೊ ಜಂಬೋ ಪ್ರಾನ್ಸ್ ಇದೆ, ಲಾಬ್ಸ್ಟರ್ ಇದೆ, ಸೊ ವೆರೈಟಿ. ಸೊ ಅಂಜಾಲ್ ಹೇಳಿದ್ರಿ, ಸೊ ಬಿಗ್ ಸೈಜ್ ಅಂಜಾಲ್, ಅದರಲ್ಲಿ ಪ್ರೀಮಿಯಂ ಸೈಜ್, ರೆಗ್ಯುಲರ್ ಸೈಜ್, ಬೇರೆ ಬೇರೆ ಸೈಜ್ದು ಕೂಡ ಅಷ್ಟು ಕ್ಲೀನ್ ನೀಟಾಗಿ ಪ್ಯಾಕ್ ಆಗಿರುತ್ತೆ, ವಾಶ್ ಆಗಿ. ಸೊ ಪ್ಯಾಕೆಟ್ ಕಟ್ ಮಾಡಿ ಹಾಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಇಷ್ಟ ಆದಂಥ ನೀವು ಡಿಶ್ ಕೂಡ ಮಾಡ್ಬೋದು. ರೆಡಿ ಟು ಈಟ್ ಇದೆ. ಸೊ ಲಾಬ್ಸ್ಟರ್ ಬೈಟ್ಸ್ ಇದೆ, ಕ್ರ್ಯಾಬ್ ಕ್ಲಾ ಇದೆ. ಫ್ರೆಂಡ್ಸ್ ಎಲ್ಲ ಬರುವಾಗ ಹಾಗೆ ಫ್ರೈ ಮಾಡಿ ಕೊಟ್ಟು ಅದನ್ನು ಕೂಡ ಎಂಜಾಯ್ ಮಾಡ್ತಾ ಇರ್ಬೋದು. ಈ ಕಡೆ ಪ್ರಾನ್ಸ್ ಬಿರಿಯಾನಿ, ಈ ಕಡೆ ಒಂದು ಲಾಬ್ಸ್ಟರ್ ಬೈಟ್ ಅಥವಾ ಕ್ರ್ಯಾಬ್ ಕ್ಲಾ. ಸೂಪರ್, ತುಂಬ ಚೆನ್ನಾಗಿರುತ್ತೆ, ವೆರಿ ಟೇಸ್ಟಿ. ಟ್ರೈ ಮಾಡಿ ನೋಡಿ. ಆಯ್ತು. ಓಕೆ, ಸಾಕು ಅನ್ಸುತ್ತಲ್ಲ? ಎಸ್, ಡನ್. ಸೊ ಬರೀ ಇದು ಸ್ಟೀಮ್ ಬಿಡೋವರೆಗೂ ವೆಯ್ಟ್ ಮಾಡಬೇಕಷ್ಟೇ. ಸೊ ಬಟ್ ಪ್ರಾನ್ಸ್ ಬಿರಿಯಾನಿ ಅಂತ ಹೇಳಿದ ತಕ್ಷಣ ಹಸಿವು ಕೂಡ ಜಾಸ್ತಿ ಆಗೋದಕ್ಕೆ ಶುರು ಆಯಿತು. ಸೊ ಮಧ್ಯಾಹ್ನ ಈ ಥರ ಎಲ್ಲ ಒಳ್ಳೊಳ್ಳೆ ಡಿಶ್ ನೀವು ಹೇಳ್ತಾ ಇದ್ರೆ ಹಸಿವು ಬೇಗ ಜಾಸ್ತಿ ಆಗುತ್ತೆ. ಹೌದು. ಇದ್ರದ್ದೀಗ ಬಿಸಿಲು ಹೋಗಿದೆ. ಮತ್ತೆ ತಗೊಳ್ಬೋದಲ್ಲ? ಹೌದು. ವಾವ್, ಉದ್ರುದ್ರಾಗಿ ಅರಳರಳಾಗಿ ಬಂದಿದೆ ಅಲ್ವಾ? ಹೌದು. ಇದೀಗ ಬಿಸಿ ಬಿಸಿ ಪ್ರಾನ್ ಬಿರಿಯಾನಿ ಸವಿಯಲು ರೆಡಿ. ಥ್ಯಾಂಕ್ ಯು ಸೊ ಮಚ್. ಎಸ್, ಬಿಸಿ ಬಿಸಿ ಆದಂಥ ವೆರಿ ಆರೋಮ್ಯಾಟಿಕ್ ಸೊ ಪ್ರಾನ್ಸ್ ಬಿರಿಯಾನಿ ರೆಡಿಯಾಗಿದೆ. ಆರಾಮ ಬರ್ತಾ ಇದ್ರೆ ಹಸಿವು ಜಾಸ್ತಿ ಆಗ್ತದೆ. ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಪ್ರಾನ್ಸ್ ಬಿರಿಯಾನಿ ತಯಾರಿಸೋ ವಿಧಾನ: ಮೊದಲು ಕುಕ್ಕರ್ನಲ್ಲಿ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಈರುಳ್ಳಿ ಒಗ್ಗರಣೆ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕ್ಯಾಪ್ಸಿಕಮ್, ಮೆಣಸಿನ ಪುಡಿ, ಧನಿಯಾ ಪುಡಿ ಹಾಗೂ ಜೀರಿಗೆ ಪುಡಿ ಹಾಕಿ ಮ್ಯಾರಿನೇಟ್ ಮಾಡಿದ ಸಿಗಡಿ ಮೀನು, ಅರಿಶಿನ ಪುಡಿ, ಬಿರಿಯಾನಿ ಮಸಾಲ ಹಾಕಿ ಹುರಿಯಿರಿ. ಆನಂತರ ಮೊಸರು, ಅಕ್ಕಿ, ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅಕ್ಕಿಯ 2 ಪಟ್ಟು ನೀರು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಜಟ್ಪಟ್ ಪ್ರಾನ್ಸ್ ಬಿರಿಯಾನಿ ಸವಿಯಲು ಸಿದ್ಧ. ಎಸ್ ರವೀನಾ, ಒಳ್ಳೆ ಅರೋಮ ಬರ್ತಾ ಇದೆ. ಐ ಕಾಂಟ್ ವೇಟ್. ಟೇಸ್ಟ್ ನೋಡಿ.
ನೀವು ಸಹ ನೋಡಿ. ತಗೊಳ್ಳಿ ನೀವು ನೋಡಬೇಡಿ, ಹೇಳಿದ್ರು ನೋಡ್ತೀನಿ ಈಗ. ವೆರಿ ನೈಸ್, ವೆರಿ ಟೇಸ್ಟಿ. ಮೊಸರು ಎಲ್ಲ ಹಾಕಿದ್ದೀರಲ್ಲ, ಹುಳಿ ಕರೆಕ್ಟಾಗಿ ಬಂದಿದೆ. ಎಕ್ಸ್ಟ್ರಾ ಲೆಮನ್ ಹಾಕಿದ್ರಿಂದ ಉದುರಾಗಿ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ. ನಾವಿಬ್ಬರು ಇದನ್ನು ಖಾಲಿ ಮಾಡ್ಕೊಂಬರೋಣ. ಎಸ್, ನಾವು ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀವಿ. ಸೊ ಇಬ್ಬರು ಸೇರಿ ಪೂರ್ತಿಯಾಗಿ ಖಾಲಿ ಮಾಡ್ತೀವಿ. ಸೊ ಮಾಡಬೇಕು ಅಂದರೆ ನೀವು ತಯಾರಿಸುವ ವಿಧಾನವನ್ನು ನೋಡ್ಕೊಂಡು ಬಂದಿದ್ದೀರಿ. ನೆಕ್ಸ್ಟ್ ಡಿಶ್ಗೆ ಅವರು ಇದ್ರ ಜೊತೆಗೆ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಕಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್, ತೂರ್ ದಾಲ್ ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಪ್ರಾನ್ಸ್ ಬಿರಿಯಾನಿ ಸಖತ್ತಾಗಿತ್ತು. ಸೊ ಅರ್ಧ ಹೊಟ್ಟೆ ತುಂಬಿತು. ನೆಕ್ಸ್ಟ್ ಯಾವುದು ಬನ್ನಿ ಕೇಳೋಣ. ಎಸ್ ರವೀನಾ, ಈಗ ಯಾವುದು? ನೆಕ್ಸ್ಟ್ ಗೆಣಸಿನ ಉಪ್ಕಾರಿ ಮಾಡೋದು. ಆಗಲೇ ಹೇಳಿದ್ರಿ, ಒಂದು ನಾನ್ ವೆಜ್, ಈಗ ವೆಜ್. ಸರಿ. ಸೊ ಗೆಣಸಿನ ಉಪ್ಕರಿ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸಂಜೆಗೆ ಸಾಕ್ತದೆ. ಓಕೆ. ಸೊ ನಾನು ಗೆಣಸು ಅಂದರೆ ನಾನು ಸ್ವಲ್ಪ ದೂರ ನೋಡೋಣ ನೀವು ಮಾಡಿದ ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ವಿಲ್ ಸ್ಟಾರ್ಟ್. ಎಸ್. ಹೇಗೆ ಫಸ್ಟ್ ಮೊದಲೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ತಗೊಳ್ಳಿ. ಎಣ್ಣೆ ಹಾಕ್ಬೇಕಾ? ಹೌದು. ಸರಿ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಇದೀಗ ಒಗ್ಗರಣೆಗೆ ನಾನು ಉದ್ದಿನಬೇಳೆ ಮತ್ತು ಸಾಸಿವೆ ತಂದಿದ್ದೇನೆ. ಸೊ ಇದನ್ನು ಹಾಕುವ. ಎರಡು ಒಟ್ಟಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಡನ್. ಈಗ ಸಾಸಿವೆ ಸ್ಪ್ಲಟರ್ ಆಗ್ತಾ ಉಂಟು. ಇದಕ್ಕೆ ನಾವು ಕರಿಬೇವನ್ನು, ಕರಿಬೇವಾದ ನಂತರ ಇದು ಗೆಣಸು ನಾನು ಬಾಯ್ಲ್ ಮಾಡಿ ಕಟ್ ಮಾಡಿ ತಂದಿದ್ದೇನೆ. ಸೊ ಬಾಯ್ಲ್ ಮಾಡಿದ ಗೆಣಸನ್ನು ಹಾಕುವ. ಉಪ್ಪೇನಾದರೂ ಹಾಕಿದ್ರೆ ಹೇಗೆ? ಹಾಕಿ. ಉಪ್ಪು ಬಾಯ್ಲ್ ಮಾಡುವಾಗ ಹಾಕಿದ್ದೀನಿ. ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕುವ. ಜೀರಾ ಪೌಡರ್. ತುಂಬಾ ಕೈ ಆಡಿಸ್ಬೇಕು ಅಂತ ಇಲ್ಲ ಅನ್ಸುತ್ತೆ. ಇಲ್ಲ, ಆಲ್ರೆಡಿ ಬೆಂದಿದೆ ಅಲ್ಲ. ಹೌದು. ಮತ್ತೆ ಸಕ್ಕರೆಯನ್ನು ಹಾಕುವ. ಗೆಣಸು ಆಲ್ರೆಡಿ ಸ್ವೀಟ್ ಇರುತ್ತಲ್ವ, ಇದು ಸಿಹಿ ಗೆಣಸು. ಹೌದು. ಮತ್ತೆ ಪುನಃ ಬೇಕಾದಕ್ಕೆ. ಹೌದು, ಸ್ವಲ್ಪ ಸ್ವೀಟ್ ಟೇಸ್ಟ್. ಇದು ಸ್ವೀಟ್ ಸಾಲ್ಟ್ ಆ ಥರ ಇರುತ್ತೆ. ಹೌದು. ಓಕೆ. ಸ್ವಲ್ಪ ಉಪ್ಪು. ಇದಂತೂ ಚಟ್ಪಟ ಆಗುವಂಥದ್ದು. ಹೌದು, ಬೇಗ ಆಗ್ತದೆ. ಸೊ ಇದು ಸಿಹಿ ಗೆಣಸಿಂದ ಮಾಡಿದ್ರಿ. ಇದು ಹೌದು. ಪೊಟ್ಯಾಟೊ ಇಂದ ಏನಾದರೂ ಮಾಡಿದ್ದೀರಾ? ಪೊಟ್ಯಾಟೊ ಇಲ್ಲ, ಸಿಹಿ ಗೆಣಸಲ್ಲೇ ಮಾಡೋದು. ಹೌದು. ಪೊಟ್ಯಾಟೊ ಅಂದ್ರೆ ಸ್ವಲ್ಪ ಚಪ್ಪೆ ಅಲ್ಲ, ಸಪ್ಪೆ ಆಗುತ್ತೆ. ಸಪ್ಪೆ. ಹೌದು, ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುತ್ತೆ. ಯೂಶ್ವಲಿ ಹೆಸರು ಕಾಳಿಂದು ಕೂಡ ಉಪ್ಕರಿ ಮಾಡ್ಕೊಳ್ತಾರೆ. ಹೌದು. ಅದು ಇದೇ ರೀತಿ ಮಾಡ್ಕೊಳ್ಳೋದು. ಹೌದು, ಅದು ಬೇಯಿಸಿ ಮತ್ತೆ ಒಗ್ಗರಣೆ ಕೊಡೋದು. ಎಕ್ಸಾಕ್ಟ್ಲಿ. ಮತ್ತೆ ಈಗ ಸ್ವಲ್ಪ ತೆಂಗಿನ ತುರಿಯನ್ನು ಹಾಕುವ.
ಸಿಹಿ ಗೆಣಸು ಇದಾದರೆ ಹೋಳಿಗೆ ಎಲ್ಲ ಮಾಡ್ತಾರಲ್ಲ ಇದರಿಂದ. ಉಪ್ಪು ಕರಿ ನಾನು ಇದುವರೆಗೂ ತಿಂದಿಲ್ಲ. ಆಸ್ ಇಟ್ ಈಸ್ ನನಗೆ ಸಿಹಿ ಗೆಣಸು ಅಷ್ಟಕ್ಕಷ್ಟೇ. ಬಟ್ ಪೋಡಿ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಇದ್ರದ್ದು. ಪೋಡಿ ಒಳ್ಳೇದಾಗ್ತದೆ. ಖಾರನೂ ಮಾಡ್ಬೋದು ಇದು? ಖಾರವಾಗಿ ಸಹ ಮಾಡ್ಬೋದು. ಆಗ ಸಕ್ಕರೆ ಹಾಕ್ಕೊಳ್ಬಾರ್ದು. ಹೌದು, ಸಕ್ಕರೆ ಹಾಕ್ಕೊಳ್ಬಾರ್ದು. ಮತ್ತೆ ಒಗ್ಗರಣೆ ಕೊಡುವಾಗ ಸಹ ನಿಮಗೆ ಮೆಣಸನ್ನ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು. ಗ್ರೀನ್ ಅಲ್ಲ, ರೆಡ್ ಚಿಲ್ಲಿ ಒಟ್ಟಿಗೆ. ಆ ಥರ ಹಾಕ್ಕೊಳ್ಬೋದು. ಹೌದು, ಒಗ್ಗರಣೆ ಕೊಡುವಾಗ ಸಹ. ಆಯ್ತಾ ಇದು? ಇದು ಆಯ್ತು. ಇದು ಬೇಯಬೇಕಂತಿಲ್ಲ, ಅಂದ್ರೆ ಆಲ್ರೆಡಿ ಬೇಯಿದೆ ಅಲ್ಲ. ಜಸ್ಟ್ ಒಗ್ಗರಣೆ. ಇದು ಬೇಯಿಸಿ ನಂತರವೇ ಮಾಡ್ಕೊಳ್ಳುವಂಥದ್ದು. ಇದು ಬೇಯಿಸಿ ಮತ್ತೆನೆ ಕಟ್ ಮಾಡ್ಕೊಳ್ಳೋದು. ಈ ತರ ಒಗ್ಗರಣೆ ಕೊಟ್ಟು ಇದರಲ್ಲೇ ಬೇಯಿಸ್ಕೊಳ್ಳುವಂಥದ್ದು. ಬೇಯಿಸ್ಲಿಕ್ಕಿಲ್ಲ. ಸೊ ಇಟ್ಸ್ ರೆಡಿ? ಯಾ, ಇಟ್ಸ್ ರೆಡಿ. ಸರ್ವ್ ಮಾಡೋಣ. ಓ ಎಸ್, ತಗೊಳ್ಳಿ, ಸರ್ವ್ ಮಾಡಿ. ಸೊ ಬಿಸಿ ಬಿಸಿಯಾದ ಮತ್ತು ಚಟ್ಪಟ್ ಆಗುವಂಥ ಗೆಣಸಿನ ಉಪ್ಪುಕರಿ ರೆಡಿ. ಎಸ್. ಸೊ ನಾನು ಸ್ವೀಟ್ ಪೊಟ್ಯಾಟೊ, ಸಿಹಿ ಗೆಣಸಿನ ಅಷ್ಟೊಂದು ಪ್ರಿಯಳಲ್ಲ. ನನಗೊಂದು ಅಷ್ಟೊಂದು ಇಷ್ಟ ಇಲ್ಲ. ಬಟ್ ಟೇಸ್ಟ್ ನಾನು ಖಂಡಿತ ನೋಡ್ತೀನಿ. ನೀವು ಮಾಡಿದಿರಿ ಅಷ್ಟೊಂದು ಪ್ರೀತಿಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಸಿಹಿ ಗೆಣಸು ದೇಹಕ್ಕೆ ಉತ್ತಮ ಅಂತ ಹೇಳ್ತಾರೆ. ಬಟ್ ಕೆಲವರಿಗೆ ಇಷ್ಟ ಇರೋದಿಲ್ಲ ನಂತರ. ಸೊ ಬಟ್ ಅದು ಇಷ್ಟ ಆಗುವ ರೀತಿಯಲ್ಲಿ ಹೇಗೆಲ್ಲ ಮಾಡ್ಕೊಳ್ಬೋದು ಅಂತ ರವೀನಾ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಿಹಿ ಗೆಣಸಿನ ಉಪ್ಪುಕರಿ ತಯಾರಿಸೋ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆ ಮಾಡಿಕೊಂಡು ಬೇಯಿಸಿ ಕಿವುಚಿದ ಸಿಹಿ ಗೆಣಸನ್ನು ಹಾಕಿ ಹುರಿಯಿರಿ. ನಂತರ ಜೀರಿಗೆ ಪುಡಿ, ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿ. ಕೊನೆಯಲ್ಲಿ ತೆಂಗಿನ ತುರಿ ಸೇರಿಸಿ 1-2 ನಿಮಿಷ ಹುರಿಯಿರಿ. ಈಗ ಬಿಸಿ ಬಿಸಿ ಸಿಹಿ ಗೆಣಸಿನ ಉಪ್ಪುಕರಿ ರೆಡಿ. ಎಸ್, ಟೇಸ್ಟ್ ಮಾಡಿಬಿಡೋಣ? ಹೌದು, ತಗೊಳ್ಳಿ. ಔಟರ್ ಲೇಯರ್ ಕ್ರಿಸ್ಪ್ ಆಗಿದೆ. ಆ್ಯಂಡ್ ಸ್ವಲ್ಪ ಜೀರಾ ಎಲ್ಲ ಹಾಕಿರೋದ್ರಿಂದ ಫ್ಲೇವರ್ ಸ್ವಲ್ಪ ಚೇಂಜ್ ಚೆನ್ನಾಗಿದೆ. ಸೊ ನಾನು ಕೂಡ ಟ್ರೈ ಮಾಡ್ಬೋದು. ವೆರಿ ನೈಸ್. ಸೊ ನನಗಂತೂ ಬಿರಿಯಾನಿ ತುಂಬ ಇಷ್ಟ ಆಯಿತು. ಹೊಟ್ಟೆ ಕೂಡ ಫುಲ್ ಆಯಿತು. ಸೊ ವೆರಿ ಟೇಸ್ಟಿ ರೆಸಿಪಿ. ಸೊ ಬಿರಿಯಾನಿ ಹೇಳ್ಕೊಟ್ಟಿದ್ದೀರಲ್ಲ, ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಆ್ಯಂಡ್ ಅದರ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್. ಥ್ಯಾಂಕ್ ಯು. ಎಸ್, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪ್ರಾನ್ಸ್ ಬಿರಿಯಾನಿ ಫುಲ್ ಮಾರ್ಕ್ಸ್, ಸೂಪರ್ವ್ ಆಗಿತ್ತು. ವೆರಿ ಟೇಸ್ಟಿ. ಸೊ ವೆರಿ ಮೌತ್ ವಾಟರಿಂಗ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.